ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 134. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಪೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ವಿಶೇಷವಾಗಿರುವ ಕಗ್ಗವನ್ನು ಕೇಳಿ ಬರೋಣ. ಏನು ಭೈರವ ಲೀಲೆಯು ಈ ವಿಶ್ವ ಭ್ರಮಣೆ, ಏನು ಪೂತ ಗ್ರಾಮ ನರ್ತನ ಉನ್ಮಾದ, ಏನು ಅಗ್ನಿಗೋಳುಗಳು, ಏನು ಅಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಏನು ಭೈರವ ಲೀಲೆಯು ಈ ವಿಶ್ವ ಭ್ರಮಣೆ, ಏನು ಭೂತ ಗ್ರಾಮ ನರ್ತನೋನ್ಮಾದ, ಏನಗ್ನಿಗೋಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಏನಗ್ನಿಗೋಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಏನಿದು ಭೈರವ ಲೀಲೆ, ಏನಿದು ವಿಶ್ವದ ತಿರುಗಾಟ. ಸುತ್ತಣ ಪ್ರಪಂಚವನ್ನ ಅನುಭವಿಸಿದಾಗ ಸಿಗುವ ಅನುಭವವೇ ವಿಶಿಷ್ಟವಾದ ಆಟವೇ ಎಂಬ ಹಾಗೆ ನಮ್ಮೆಲ್ಲರ ಭಾವನೆಗೂ ಬರ್ತದೆ. ಏನು ಪಂಚ ಮಹಾಭೂತಗಳ ಮತ್ತು ನಾನಾ ಪ್ರಾಣಿ ಚೈತನ್ಯಗಳ ಉನ್ಮಾದ ಭರಿತವಾದಂಥ ನರ್ತನವಿದೆ ಇಲ್ಲಿ. ಏನಿದು ಬೆಂಕಿಯ ಗೋಳುಗಳು, ಸೃಷ್ಟಿಯ ಅಂತರಾಳಗಳು, ಹಲವು ರೀತಿಯ ಅವಕಾಶಗಳು. ಈ ಸೃಷ್ಟಿಯ ಒಳಗೆ ವಿಸ್ಮಯ ರೋಮಾಂಚನ ನೋಡಿದಷ್ಟು ತಿಳಿಯಲಾರದಷ್ಟು ಸಿಗಲಾರದಷ್ಟು ಸುಂದರವಾದಂಥ ಲೋಕವಿದೆ. ಬಂಧುಗಳೇ, ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿ ಅವರು ರುದ್ರ ತಾಂಡವ ಎನ್ನುವ ಅರ್ಥದಲ್ಲಿ ಇಡೀ ವಿಶ್ವದ ಸೃಷ್ಟಿಯನ್ನು ವಿಸ್ಮಯವನ್ನು ಆಶ್ಚರ್ಯಕರವೆಂದು ಕರೆಯುತ್ತಾರೆ. ನಿಜವಾಗಿಯೂ ಇದು ಪರಮಸತ್ಯವೇ ಸರಿ. ಪ್ರಕೃತಿಯನ್ನೊಳಗೊಂಡಿರುವ ಸೃಷ್ಟಿಯು ಹಲವು ರೀತಿಯ ವಿಸ್ಮಯಗಳನ್ನು ಅದು ಒಳಗೊಂಡಿದೆ. ಇಡೀ ವಿಶ್ವವೇ ನಮಗೆ ಆಶ್ಚರ್ಯಕರವಾಗಿ ಕಾಣುತ್ತದೆ. ಈ ವಿಶ್ವದ ಅಂತರಾಳದಲ್ಲಿ ನಡೆಯುವ ಅಗ್ನಿ ಸ್ಫೋಟಗಳು, ನೂತನ ನಕ್ಷತ್ರಗಳು, ಗ್ರಹ ಮಂಡಲಗಳು ನಮ್ಮ ಕಲ್ಪನೆಗೂ ನಿಲುಕಲಾರದ ಸತ್ಯಗಳೇ ಆಗಿದ್ದಾವೆ. ಇವೆಲ್ಲವೂ ಶಿವನ ಶಂಕರನ ರುದ್ರ ತಾಂಡವ ನೃತ್ಯಕ್ಕೆ ಕವಿ ಇಲ್ಲಿ ಹೋಲಿಸ್ತಾರೆ. ಈ ಸೃಷ್ಟಿಯಲ್ಲಿರುವಂತಹ ಪಂಚಭೂತಗಳು ಮತ್ತು ಅವುಗಳ ಕಾರ್ಯಗಳು ವಿಶಿಷ್ಟವಾದದ್ದು. ಅವುಗಳನ್ನ ಅರಿತಷ್ಟು ಅಗಾಧವಾದಂತಹ ಅಮೋಘವಾದಂತಹ ಜ್ಞಾನ ವಿಸ್ಮಯಗಳು ಅಲ್ಲಿ ತುಂಬಿದ್ದಾವೆ. ಸೌರ ಮಂಡಲದಲ್ಲಿರುವಂತಹ ಸೂರ್ಯದೇವ, ಆತನ ಪ್ರಕಾಶಮಾನವಾದಂತಹ ಬೆಳಕು ಬಿಸಿ ಭೂಪ್ರದೇಶಕ್ಕೆ ಆವರಿಸಿ ಆತನ ಶಾಖಕ್ಕೆ ಅದೆಷ್ಟು ಮಂದಿ ಸಾವನ್ನ ಅಪ್ಪಿದ್ದಾರೆ. ಇದನ್ನೇ ಕವಿ ಅಗ್ನಿಗೋಳವೆಂದು ಕರೆಯುವಂತಹದ್ದು. ಇಲ್ಲಿ ಗಗನದೆತ್ತರದಲ್ಲಿರುವಂತಹ ಸೂರ್ಯ ನಕ್ಷತ್ರಗಳು, ಅವುಗಳು ಬಿಂಬಿಸುವಂತಹ ಬೆಳಕು, ಜ್ಞಾನ ವಿಜ್ಞಾನಗಳ ಅಪಾರವಾದಂತಹ ಅರಿವು ಇಲ್ಲಿದೆ. ಸಹಸ್ರಾರು ನಕ್ಷತ್ರಗಳ ಬೆಳಕು ಜಗವನ್ನ ಆವರಿಸಿದೆ. ಬಹುದೂರದಲ್ಲಿರುವಂತಹ ನಕ್ಷತ್ರಗಳ ಬೆಳಕನ್ನ ನಾವು ಕಾಣುತ್ತೇವೆ. ನೋಡುವಾಗಲೂ ಎಷ್ಟೋ ದೂರದಲ್ಲಿದೆ ಎಂಬ ಭಾವ ನಮ್ಮೆಲ್ಲರ ಅರಿವಿಗೂ ಬರ್ತದೆ, ತಿಳಿವಿಗೂ ಬರ್ತದೆ. ಆದರೆ ನಾವು ಕಾಣದೇ ಇರುವಂತ ದೂರ ಇನ್ನೆಷ್ಟು ಇದೆಯೋ ಅದನ್ನು ಅರಿಯುವುದು ಕೂಡ ಇಲ್ಲಿ ಕಷ್ಟವೇ ಸರಿ. ಇಂತಹ ವಿಶ್ವದ ನಮ್ಮ ಆಲೋಚನಾ ಲಹರಿಗೂ ನಿಲುಕದ ಸೃಷ್ಟಿಯ ವಿಸ್ಮಯವನ್ನು ನೋಡಿದಾಗ ನಮಗೆಲ್ಲರಿಗೂ ಕೂಡ ಆಶ್ಚರ್ಯವೇ ಆಗ್ತದೆ. ಹೀಗೆ ಸೃಷ್ಟಿಯಲ್ಲಿರುವಂತಹ ವಿಸ್ಮಯಗಳನ್ನು ಕಂಡಾಗ ನಮಗೆಲ್ಲರಿಗೂ ಆಶ್ಚರ್ಯ ಆಗುವುದರ ಜೊತೆಗೆ ಈ ಆಶ್ಚರ್ಯವನ್ನೇ ಮಾನ್ಯ ಡಿವಿಜಿ ಅವರು ವಿಸ್ಮಯ ಅಥವಾ ವಿಚಿತ್ರ ಅಂತ ಇಲ್ಲಿ ಕರೀತಾರೆ. ಯಾವ ಮನುಷ್ಯನ ನಿಲುಮೆಗೂ ಕಲ್ಪನೆಗೂ ನಿಲುಕಲಾರದ ಆ ಭಗವಂತನ ಪರಮಶಕ್ತಿಯ ಸೃಷ್ಟಿಯ ಲೋಕವಿದು ಅಂತ ಹೇಳ್ತಾರೆ. ಹೀಗೆ ಸೃಷ್ಟಿಯ ಮುಂದೆ ನಾವೆಲ್ಲರೂ ತೃಣಕ್ಕೆ ಸಮಾನ. ಅಹಂಕಾರಾದಿ ಭಾವಗಳನ್ನು ಬಿಟ್ಟು ಸಾಮಾನ್ಯವಾಗಿ ನಾವು ಬದುಕಬೇಕಂತೆ. ಸೃಷ್ಟಿಯ ಸಾಮರ್ಥ್ಯ ನಿಗೂಢತೆಗೆ ವಿಸ್ಮಯಗಳ ಸೊಬಗನ್ನು ಕಂಡು ನಾವು ಶಿರಬಾಗಬೇಕು. ಆ ಸೊಬಗನ್ನ ಕಾಣುವ, ಆ ಸೌಂದರ್ಯವನ್ನ ಆಸ್ವಾದಿಸುವಂತ ಶಕ್ತಿ ನಮ್ಮದಾಗಬೇಕು. ಪ್ರಿಯರೇ, ಆರೋಗ್ಯವೇ ಭಾಗ್ಯ. ಭವಿಷ್ಯದ ಜೀವನಕ್ಕಾಗಿ ಈ ಕ್ಷಣ, ಈ ದಿನ ನಾವೆಲ್ಲರೂ ಕೂಡ
ಜಾಗೃತರಾಗೋಣ. ತಪ್ಪದೆ ಮಾಸ್ಕ್ ಅನ್ನು ಧರಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.